ಎಸ್ಡಿಟಿಯು ಅಧೀನದಲ್ಲಿರುವ ಸೋಷಿಯಲ್ ಡೆಮೊಕ್ರಾಟಿಕ್ ಆಟೋ ಚಾಲಕರ ಯೂನಿಯನ್ ರಿಜಿಸ್ಟರ್ಡ್ ಉಳ್ಳಾಲ ಕ್ಷೇತ್ರ ಸಮಿತಿ ವತಿಯಿಂದ ಎಲ್ಪಿಜಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ವಿರುದ್ಧ ಉಳ್ಳಾಲ ನಗರಸಭಾ ಮುಖ್ಯಾಧಿಕಾರಿ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಾಯಿತು। ಈ ಸಂದರ್ಭ ಮಾತನಾಡಿದ ಎಸ್ಡಿಟಿಯು ಮಂಗಳೂರು ಕ್ಷೇತ್ರ ಉಪಾಧ್ಯಕ್ಷ ಇಸ್ಮಾಯಿಲ್ ತಲಪಾಡಿ, ರಿಕ್ಷಾ ಚಾಲಕರು ದಿನನಿತ್ಯ ಶ್ರಮ ವಹಿಸಿ ದುಡಿಯುವಂತಹ ಶ್ರಮಿಕ ವರ್ಗ ಆಗಿದೆ। ಕೇಂದ್ರ ಸರ್ಕಾರ ದೇಶದ ಆರ್ಥಿಕ ಕುಸಿತಕ್ಕಾಗಿ ಎಲ್ಪಿಜಿ ದರವನ್ನು ಅಧಿಕ ಮಾಡಿ ಬಡಪಾಯಿ ರಿಕ್ಷಾ ಚಾಲಕರ ಆರ್ಥಿಕ ಆದಾಯಕ್ಕೆ ಕತ್ತರಿ ಹಾಕಲು ಹೊರಟಿದೆ। ಕೇಂದ್ರ ಸರ್ಕಾರ ರಿಕ್ಷಾ ಚಾಲಕರ ಬವಣೆಯನ್ನು ಅರ್ಥ ಮಾಡಿಕೊಂಡು ಗ್ಯಾಸ್ ಬೆಲೆಯನ್ನು ಪರಿಷ್ಕೃತಗೊಳಿಸದೇ ಇದ್ರೆ ಜಿಲ್ಲಾದ್ಯಂತ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದರು। ಆದಷ್ಟು ಬೇಗ ಎಚ್ಚೆತ್ತುಕೊಂಡು ನಮ್ಮ ಆಟೋ ದೇಶದಲ್ಲಿ ಎಷ್ಟೋ ಕೋಟಿ ಆಟೋ ಚಾಲಕರು ತಮ್ಮ ಆಟೋವನ್ನು ಚಲಾಯಿಸಿಕೊಂಡು ಕುಟುಂಬವನ್ನು ಸಾಕ್ತಾ ಇದ್ದಾರೆ। ಇದನ್ನು ಮನಗಂಡು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ನಿಗದಿಪಡಿಸಿದ ಜಾಸ್ತಿ ಮಾಡಿದ ರೇಟನ್ನು ಗ್ಯಾಸ್ಗೆ ಮತ್ತು ಆಟೋದ ಬಿಡಿಭಾಗಗಳಿಗೆ ಜಾಸ್ತಿ ಮಾಡಿದ ರೇಟನ್ನು ತಕ್ಷಣ ಹಿಂಪಡೆದು ಆಟೋ ಚಾಲಕರ ಒಂದು ಇದಕ್ಕಾಗಿ ತಾವು ಸ್ಪಂದಿಸಬೇಕಂತ ಹೇಳ್ತಾ ಉಳ್ಳಾಲ ನಗರಸಭಾ ಸದಸ್ಯ ಅಸ್ಗರ್ ಅಲಿ, ಎಸ್ಡಿಎಸಿಯು ಜಿಲ್ಲಾ ಸಮಿತಿ ಸದಸ್ಯ ಖಲೀಲ್ ಉಳ್ಳಾಲ, ಕಾರ್ಯದರ್ಶಿ ನವಾಜ್ ಹಳೇಕಲ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು।